ಭಾಗಿದ್ದಾರೆ. ಆ ಡಿಸ್ಟಿಂಕ್ಷನ್ ಅಲ್ಲಿ 49 ಜನ, 121 ಜನ ಡಿಸ್ಟಿಂಕ್ಷನ್ ಅಲ್ಲಿ 49 ಜನ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಕಳೆದ ವರ್ಷ 100% ಬಂದಾಗ ಒಂದು ಮಾರ್ಕ್ ಬಂತು ಬೈ ಚಾನ್ಸ್ ಅಂತ. ಈ ವರ್ಷ ಮತ್ತೆ ಅದಕ್ಕಿಂತ ಹೆಚ್ಚು ಕ್ವಾಲಿಟೇಟಿವ್ ಆಗಿ ಅದು ರಿಪೀಟ್ ಆಯಿತು. ಅದು ಬೈ ಚಾನ್ಸ್ ಅಲ್ಲ, ಅದು ನಮ್ಮ ಶಾಲೆಯ ಗುಣಾತ್ಮಕ ಫಲಿತಾಂಶ ಎಂಬುದನ್ನು ಮತ್ತೊಂದು ಸಲ ನಾನು ಒತ್ತಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಕ್ಕಳು ಬೇರೆ ಬೇರೆ ಕಡೆಗೆ ಹೋಗುವ ಕಾರಣಕ್ಕಾಗಿ ಅನಿವಾರ್ಯವಾಗಿ ತುರ್ತಾಗಿ ಇದನ್ನು ಜೋಡಿಸಿದ್ದೇವೆ. ಈ ಸಂದರ್ಭದಲ್ಲಿ ಸತತ 2ನೇ ಬಾರಿ ಬಂದಿದೆ. ಈ ಸಂದರ್ಭದಲ್ಲಿ ಎಲ್ಲ ಪೋಷಕ ಬಂಧುಗಳನ್ನು ನಮ್ಮ ಶಾಲೆಯ ಮಡಿಲಿಗೆ ಅಂಥ ಕ್ಯಾಲಿಬರ್ ಇರತಕ್ಕಂಥ ಮಕ್ಕಳನ್ನು ಜೋಡಿಸಿಕೊಟ್ಟಿದ್ದೀರಿ. ಅವರ ಶ್ರೇಯಸ್ಸಿಗೆ ಅವರು ಹಿಂದೆ ನಿಂತು ಶ್ರಮಿಸಿದ್ದೀರಿ. ಜೊತೆಯಲ್ಲಿ ನನ್ನೆಲ್ಲ ಅಧ್ಯಾಪಕ ಮಿತ್ರರ ಪರಿಶ್ರಮ ಈ 100% ಅಂತ ಬಂದಾಗ ಕಳೆದ ಡಿಸೆಂಬರ್ ಕೊನೆಯಿಂದ ಪರೀಕ್ಷೆಯ ಕೊನೆಯ ದಿನದ ತನಕ ಅಂದರೆ ಮಕ್ಕಳು ಪರೀಕ್ಷೆ ಮುಗಿಸಿ ಹೊರಡುವಲ್ಲಿ ತನಕ ಕೂಡ ಅವರ ಬೆನ್ನೆ ಹಿಂದೆ ನಿಂತು ಪರಿಶ್ರಮವನ್ನು ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರು ನಿರ್ವಹಿಸಿದ್ದಾರೆ. ಅವರ ಶ್ರಮವನ್ನು ಕೂಡ ಸ್ಮರಿಸಿಕೊಳ್ಳುತ್ತೆ, ಮಕ್ಕಳ ಪರಿಶ್ರಮವನ್ನು ಸ್ಮರಿಸಿಕೊಳ್ಳುತ್ತೆ. ಮಾರ್ಗದರ್ಶಿ ಮಂಡಳಿ, ನನ್ನ ಆಡಳಿತ ಮಂಡಳಿ ಇರ್ಬೋದು ನೇರವಾಗಿ, ಮತ್ತು ನಮ್ಮ ಮಾತೃ ಸಂಸ್ಥೆಯ ಅಧ್ಯಕ್ಷರಾದಿಯಾಗಿ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲರಿಗೂ ಕೃತಜ್ಞತೆಗಳನ್ನು ಪ್ರಣಾಮಪೂರ್ವಕ ಸಲ್ಲಿಸುತ್ತಾ ಮಗದೊಂದು ಸಲ ತಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕಾರ್ಯಕ್ರಮವನ್ನು ಚಿಕ್ಕದಾಗಿ ಮುಗಿಸ್ತೇವೆ. 600ಕ್ಕಿಂತ ಮೇಲೆ ಬಂದ ಪೇರೆಂಟ್ಗಳೆಲ್ಲವನ್ನ ಜೋಡಿಸಿದ್ದೇವೆ. ಅವರೆಲ್ಲರನ್ನ ಸಣ್ಣ ಗುರುತಿಸುವಿಕೆಯನ್ನು ಮಾಡ್ತೇವೆ. ತದನಂತರ ಸಾಧ್ಯ ಆದರೆ ತಾವೆಲ್ಲರೂ ಜೊತೆಗೆ ಬಂದರೆ VVS ಅಧ್ಯಕ್ಷರು VVSನಲ್ಲಿದ್ದಾರೆ, ಕಾರ್ಯಕ್ರಮದ ಒತ್ತಡದಲ್ಲಿದ್ದಾರೆ, ಅಲ್ಲಿ ಒಂದ್ಸಲ ಹೋಗಿ ಅವರನ್ನು ಮಾತಾಡಿಸುವ ಯೋಚನೆಯನ್ನು ಜೋಡಿಸಿಕೊಂಡಿದ್ದೇವೆ. ಅದನ್ನು ಕೂಡ ಜೋಡಿಸಿಕೊಳ್ಬೇಕು, ವಿನಂತಿಸಿಕೊಳ್ಳುತ್ತೆ. ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ನಮ್ಮ ಶಾಲಾ ಸಂಚಾಲಕರಲ್ಲಿ ಎಲ್ರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಶಾಲೆಯ ಒಟ್ಟು ಈ ಫಲಿತಾಂಶದ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅತ್ಯಂತ ಒಂದು ಖುಷಿಯ ವಿಚಾರ, ಯಾಕಂತ ಹೇಳಿದರೆ ಅವರು ಉಲ್ಲೇಖ ಮಾಡಿದರು, ಕಳೆದ ಸಾರಿ ನಮಗೆ 100% ಫಲಿತಾಂಶ ಬಂದಿದೆ, ಬೈ ಚಾನ್ಸಲ್ಲಿ ಬಂದದಲ್ಲ, ಮತ್ತೆ ನಾವು ಅದನ್ನು 2ನೇ ಬಾರಿ ಅದೇ ಫಲಿತಾಂಶ, ಅದು ಕೂಡ 243 ವಿದ್ಯಾರ್ಥಿಗಳು ಇರುವಂಥದ್ದು ಈ ಶಾಲೆಯಲ್ಲಿ. ಯಾಕಂತ ಹೇಳಿದ್ರೆ ಸುಮಾರು ಒಂದು 8-10 ಶಾಲೆಗಳು ಸೇರಿದರೆ ಈ ಒಂದು ಶಾಲೆಯ ಸಂಖ್ಯೆ ಆಗ್ಬೋದೇನೋ, ಅಷ್ಟು ವಿದ್ಯಾರ್ಥಿಗಳು ಇದ್ರೂ ಕೂಡ ನಾವು 100% ಫಲಿತಾಂಶವನ್ನು ದಾಖಲಿಸಿದ್ದು ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೂ ಮತ್ತು ಶಿಕ್ಷಕೇತರ ವೃಂದದವರಿಗೂ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದರ ಜೊತೆಗೆ ಈ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು. ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಬೇಕಿದ್ರೆ ಬಹಳಷ್ಟು ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಸಾಧನೆ ಮಾಡಬೇಕಾದ್ರೆ ಅವರು ಹೆತ್ತವರು ಅವರ ಹಿಂದೆ ನಿಂತು ಪ್ರೋತ್ಸಾಹ ಮಾಡುವಂಥದ್ದು. ಈ ಮಾಧ್ಯಮದ ಜಂಜಾಟದಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಟಿವಿಯಲ್ಲಿ ಅಂತರ್ಗತರಾಗಿರುವಂಥ ಸಂದರ್ಭದಲ್ಲೂ ಕೂಡ ತಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡುವಂಥದ್ದು ನಾವು ಅವ್ರ ಜೊತೆ ಇನ್ವಾಲ್ವ್ ಆಗಬೇಕಾಗ್ತದೆ. ಆ ಎಲ್ಲ ಕೆಲಸಗಳನ್ನು ನೀವೆಲ್ಲ ಮಾಡಿದಿರಿ ಅಂತೇಳಿ ಹೇಳೋದಕ್ಕೆ ಈ ಒಂದು ಫಲಿತಾಂಶ ನಮಗೆ ನಿದರ್ಶನ ಆಗಿ ಇವತ್ತು ಕಾಣ್ತಾ ಇದೆ. ಒಂದು ಶಾಲೆ ಅಂತ ಹೇಳಿದ ಮೇಲೆ ಅದರಲ್ಲೂ ಪ್ರೌಢಶಾಲೆಯ ಬೇರೆ ಬೇರೆ ಮಟ್ಟದಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ನಮ್ಮ ಶಾಲೆ ಈ ಮೊದಲು ಮಾಡಿದೆ, ಇನ್ನೂ ಮಾಡಲಿಕ್ಕಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಪುತ್ತೂರಿನಲ್ಲಿ ನಾವೊಂದು, ಪುತ್ತೂರು ಮಾತ್ರ ಅಲ್ಲ, ಇವತ್ತು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಗಮನಾರ್ಹವಾಗಿ ಗಮನಿಸುವಂತಹ ಸಂಸ್ಥೆ ನಮ್ಮದು. ಬೇರೆ ಬೇರೆ ರೀತಿಯಲ್ಲಿ ಆಟೋಟಗಳಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಿಸಿದಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನನ್ಯವಾದಂತಹ ಸಾಧನೆಗಳನ್ನು ನಮ್ಮ ಸಂಸ್ಥೆ ಮಾಡಿದೆ. ಆದರೆ ಪ್ರೌಢಶಾಲೆಗಳಲ್ಲಿ ಸಾಮಾನ್ಯವಾಗಿ ಕೊನೆಯ ಒಂದು ಶಾಲೆಯ ಗುಣಮಟ್ಟ ಮತ್ತು ಶಾಲೆಯನ್ನು ಒಂದು ಅಳತೆ ಮಾಡುವಂಥ ದೃಷ್ಟಿಕೋನ ಬರುವಂಥದ್ದು SSLC ಫಲಿತಾಂಶ ಆ ಶಾಲೆಯ ಮೇಲೆ ಹೇಗಿದೆ ಅಂತ ಹೇಳೋದ್ರ ಮೇಲೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಾಧನೆಯನ್ನು ಮಾಡಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು
ಆ ನಿಟ್ಟಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾವು ಈ ಸರ್ತಿ ಮಾಡಿದಂಥ ಒಂದು ಮಾತೃ ಪೂಜನ ಅಂತ ಹೇಳುವಂಥ ಕಾರ್ಯಕ್ರಮ ನನಗೆ ನೆನಪಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದರೆ ಬಹಳ ಒಂದು ಅಪೂರ್ವವಾದಂಥ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಾವು ಏರ್ಪಡಿಸಿದ್ದೇವೆ. ಆ ಕಾರ್ಯಕ್ರಮ ಎಷ್ಟು ವೈರಲ್ ಆಗಿತ್ತು ಅಂತ ಹೇಳಿದರೆ ಎಲ್ಲೆಲ್ಲೋ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನನಗೂ ಕೂಡ ಫೋನ್ ಮಾಡಿ ಆ ಕಾರ್ಯಕ್ರಮದ ಬಗ್ಗೆ ಕೇಳಿದ್ರು. ನಿಮ್ಗೆ ಇದು ಯಾರು ಮಾಡಿದ್ರು, ಯಾರು ನಡೆಸಿಕೊಟ್ರು, ಯಾರು ನಡೆಸಿಕೊಡ್ತಾರೆ, ನಮ್ಮಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಆಗ್ತದ, ಬೇರೆ ಬೇರೆ ರೀತಿಯಲ್ಲಿ ಮತ್ತು ತುಂಬ ಶ್ಲಾಘನೀಯವಾಗಿ ಆ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರು. ನನಗೆ ನಿನ್ನೆ ಈ ರಿಸಲ್ಟ್ ಬಂದು ಸ್ವಲ್ಪ ಹೊತ್ತಾಗುವಾಗ ನೆನಪಾದದ್ದು ಆ ಕಾರ್ಯಕ್ರಮವನ್ನು ನಾವು ನಮ್ಮೆಲ್ಲ ಪಾಲಕರು ಮತ್ತು ಮಕ್ಕಳು ಎಷ್ಟು ಇನ್ವಾಲ್ವ್ ಆಗಿ ಮಾಡಿದ್ರು ಅಂತ ಹೇಳೋದಕ್ಕೆ ನಿಮ್ಗೆಲ್ರಿಗೂ ಗೊತ್ತಿದೆ. ನೀವೆಲ್ಲ ಸ್ವತಃ ಅನುಭವಿಸಿದ್ದೀರಿ ಆ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು. ನಾವು ಕೂಡ ಅನುಭವಿಸಿದ್ದೇವೆ ಆ ಕಾರ್ಯಕ್ರಮವನ್ನು. ಆ ಕಾರ್ಯಕ್ರಮದ ಒಂದು ಫಲಿತಾಂಶ ಏನಂತ ಹೇಳುವಂತೆ ಈ ಒಂದು ಪರೀಕ್ಷಾ ಫಲಿತಾಂಶ ಕೂಡ ನಮ್ಮ ಕಣ್ಣೆದುರು ಬಂದು ನಿಂತಿದೆ. ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ಎಲ್ಲ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಸಾಧನೆಗಳನ್ನು ಮಾಡಿದ್ದೀರಿ. ಅದರ ಜೊತೆಗೆ ಇನ್ನು ಮುಂದೆ ಕೂಡ ನೀವು ಇಷ್ಟು ವರ್ಷ ಸುಮಾರು ಹೆಚ್ಚಿನವರು ಇದರಲ್ಲಿ 12 ವರ್ಷ 10 ವರ್ಷ ನಮ್ಮ ಶಾಲೆಯಲ್ಲೇ ವಿದ್ಯಾರ್ಜನೆಯನ್ನು ಮಾಡಿದವರು ಇರ್ಬೋದು. ನೀವು ಇನ್ನು ಮುಂದೆ ಕೂಡ ನಮ್ಮದೇ ವಿವೇಕಾನಂದ ಸಂಸ್ಥೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದೆ. PU ಶಿಕ್ಷಣ ಸಂಸ್ಥೆಗಳು ಕೂಡ ನಮ್ಮದೇ 2 ಶಿಕ್ಷಣ ಸಂಸ್ಥೆಗಳಿದೆ. ಅಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಒಳ್ಳೆಯ ರೀತಿಯ ಶಿಕ್ಷಣ ನಮ್ಮ ವಿವೇಕಾನಂದದಲ್ಲಿ ಸಿಗ್ತಾ ಇದೆ. ಎಲ್ಲ ನಿಟ್ಟಿನಲ್ಲೂ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಬೇರೆ ಶಿಕ್ಷಣ ಸಂಸ್ಥೆಗಳನ್ನು ನೀವು ಮಾದರಿಯಾಗಿಟ್ಟುಕೊಂಡು ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಏನು ಕಡಿಮೆ ಇಲ್ಲದ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದೆ. ಆದ್ದರಿಂದ ನಮ್ಮ ಶಿಕ್ಷಣ ಸಂಸ್ಥೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಸೇರಿಸುವ ಮೂಲಕ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಿ, ಯಾಕಂತ ಹೇಳಿದರೆ ಸಂಸ್ಕಾರ ಏನು ಈ ನಿಟ್ಟಿನಲ್ಲಿ ಈವರೆಗೆ ಏನು ಅವರಿಗೆ ಸಿಕ್ಕಿದೆ ಅದು ಇನ್ನಷ್ಟು ಅವರಲ್ಲಿ ದೃಢವಾಗಿ ನಿಲ್ಲುವಂಥ ಸಮಯ. PU ವಿದ್ಯಾಭ್ಯಾಸ ಅಂತ ಹೇಳಿದರೆ ಅವರ ಒಂದು ಶೈಕ್ಷಣಿಕ ಹಂತದಲ್ಲಿ ಇನ್ನೂ ಈ SSLC ಏನಿದೆ ಅದಕ್ಕಿಂತಲೂ ಅವರ ಮುಂದಿನ ಜೀವನದಲ್ಲಿ ಅದು ಮಹತ್ವದ್ದಾಗಿದೆ. ಆದ್ದರಿಂದ ನೀವು ಆ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರನ್ನು ಓದಿಸುವುದು ಒಳಿತು ಅಂತೇಳಿ ನಾನು ಎಲ್ರಿಗೂ ಈ ಮೂಲಕ ಒಂದು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಯ ಜೊತೆ ನೀವುಗಳು ಈ 12 ವರ್ಷವನ್ನು ಹೇಗೆ ಕಳೆದಿದ್ರಿ, ಅದೇ ರೀತಿ ಇನ್ನು ಮುಂದಿನ ನಿಮ್ಮ ಜೀವನದಲ್ಲೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಜೊತೆ ನಿಮ್ಮ ಸಂಬಂಧವನ್ನು ಇಟ್ಟುಕೊಳ್ಳಿ. ಸದಾಕಾಲ ನಮ್ಮ ಶಿಕ್ಷಣ ಸಂಸ್ಥೆಗೆ ಪ್ರೋತ್ಸಾಹವನ್ನು ನಿಮ್ಮೆಲ್ಲರೂ ಕೊಡ್ತಾ ಇರಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. PT ಅಧ್ಯಕ್ಷರು ವ್ಯವಸ್ಥೆ ಒಳಗೆ ನಮ್ಮೊಟ್ಟಿಗೆ ಇದ್ದವರು, ಅಧ್ಯಾಪಕರು ಎಷ್ಟು ಹಿಂದೆ ಬಿದ್ದಿದ್ದಾರೆ ಎಂಬುದು ಸ್ಪಷ್ಟ ಕಂಡು ಅವರೊಟ್ಟಿಗೆ ಜೋಡಿಸಿ ಗಮನಿಸಿದವರು. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ನಾವು ಟೀಚರ್ಸ್ ಹತ್ರ ಮಾತಾಡ್ತಾ ಇರಬೇಕಿದ್ರೆ ಒಂದು ಜನವರಿ ಸಂದರ್ಭದಲ್ಲಿ ನಾವು ಟೀಚರ್ಸ್ ಹತ್ರ ಮಾತಾಡಿದ್ದೇವೆ. 10th ಕ್ಲಾಸ್ ತಗೊಳ್ಳುವ ಹೇಗಿದೆ ನಮ್ಮ ಪರಿಸ್ಥಿತಿ ಈ ಸರ್ತಿ ಅಂತ. ನಾನು ತುಂಬ ಕಲಿಕೆಯಲ್ಲಿ ಸ್ವಲ್ಪ ಕಷ್ಟದಲ್ಲಿರುತ್ತೆ. ಅಂದರೆ ಬೇರೆ ಬೇರೆ ನಾವು ಇಲ್ಲಿ ನಿಮ್ಗೆ ಗೊತ್ತಿದೆ ನಮ್ಮ ಶಿಕ್ಷಣ ಸಂಸ್ಥೆ ಯಾರನ್ನು ಇಷ್ಟು ಇಂಟರ್ವ್ಯೂ ಮಾಡಿ ಈ ಲೆವೆಲ್ಗಿಂತ ಮೇಲಿನ ವಿದ್ಯಾರ್ಥಿಗಳನ್ನು ನಾವು ತಗೊಳ್ಳೋದು ಅಂತೇಳಿ ಏನಿಲ್ಲ. ಯಾವ ವಿದ್ಯಾರ್ಥಿ ಬಂದರೂ ನಾವು ಇಲ್ಲಿ ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡ್ತೇವೆ. ಅವನ ಅಂಕವನ್ನು ಮಾದರಿಯಾಗಿಟ್ಟುಕೊಂಡು ನಾವು ಶಿಕ್ಷಣ ಸಂಸ್ಥೆಗೆ ಸೇರಿಸುವಂಥದ್ದಲ್ಲ. ಆದ್ದರಿಂದ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇರುವಂಥದ್ದು. ಕಲಿಕೆಯಲ್ಲಿ ಹಿಂದೆ ಅಂತ ತಕ್ಷಣ ಅವರು ಬೇರೆದರಲ್ಲಿ ಹುಷಾರಿಲ್ಲ ಅಂತೇಳಿ ಅರ್ಥ ಅಲ್ಲ. ಒಬ್ಬೊಬ್ಬನ ಏನು ಕಲಿಕೆಯ ರೀತಿ ಅಥವಾ ಕಲಿಕೆಯ ಮಟ್ಟ ಬೇರೆ ಬೇರೆ ಇರ್ತದೆ. ಈ SSLCಯಲ್ಲಿ ಪಾಸ್ ಆಗಲಿಕ್ಕೆ ಕಷ್ಟ, 1 ಅಂಕಗಳನ್ನು ತೆಗೆಯುವಂಥವ್ರು ಒಂದಷ್ಟು ಜನ ಇದ್ದಾರೆ ಅಂತೇಳಿ ನಮ್ಮ ಟೀಚರ್ಸ್ಗಳು ಇನ್ನು ಆತಂಕ ವ್ಯಕ್ತಪಡಿಸ್ತಾ ಇದ್ರು ಜನವರಿಯಲ್ಲಿ. ಆದರೂ ಕೂಡ ಜನವರಿಯ ನಂತರ ಸತತವಾಗಿ ಅವರಿಗೆ ಸುಮಾರು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6:30 ತನಕ ಕೂಡ ಕೊನೆಯ 8 ಗಂಟೆಯವರೆಗೆ ಕೊನೆಯ 1 ತಿಂಗಳು 8 ಗಂಟೆಯವರೆಗೆ ನಿಂತು ಅದು ಯಾವುದು 3 ತಿಂಗಳು ಜನವರಿಯಿಂದ ಸಾಮಾನ್ಯ ಮಾರ್ಚ್ ತನಕ ಅದು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ನಮ್ಮ ಟೀಚರ್ಸು ಅವರ ಮನೆಯ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನೀವು ಯೋಚನೆ ಮಾಡಬೇಕು ಎಲ್ಲರೂ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಹೇಗಿರ್ತದೆ, ನಮಗೆ 9 ಗಂಟೆಗೆ 10 ಗಂಟೆಗೆ ನಮ್ಮ ಕೆಲಸಕ್ಕೆ ಹೋಗ್ಲಿಕ್ಕೆ ಬಹಳ ನಾವು ತಡಕಾಡುವಂಥ ಪರಿಸ್ಥಿತಿ. ಸಂಜೆ 5 ಗಂಟೆಗೆ ತಲುಪಿದ್ರು ನಮ್ಮ ಕೆಲಸಗಳು ಮನೆಯಿಂದ ಆಗುವುದಿಲ್ಲ. ಆದರೂ ಕೂಡ ಬೆಳಿಗ್ಗೆ 6:30 7 ಗಂಟೆಗೆ ಈ ಶಾಲೆಗೆ ಬಂದು ಸಂಜೆ 7:30 8 ಗಂಟೆಯವರೆಗೆ ವಿದ್ಯಾರ್ಥಿಗಳೊಟ್ಟಿಗೆ ನಿಂತು
ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನ ಈ ಒಂದು ಕಲಿಕೆಯ ಮಟ್ಟವನ್ನ ಮೇಲ್ತರಬೇಕು ಅಂತ ಹೇಳುವಂತ ಒಂದು ಪ್ರಯತ್ನ. ಅದಕ್ಕೆ ನಾನು ಖಂಡಿತವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಖಂಡಿತ ನಮ್ಮ ಶಿಕ್ಷಕ ವರ್ಗಕ್ಕೆ ಮೊದಲು ಕೂಡ ಅಂತ ಕೆಲಸವನ್ನು ಅವರು ಮಾಡಿದ್ದಾರೆ, ಇನ್ನೂ ಕೂಡ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಯಾಕಂತ ಹೇಳಿದ್ರೆ ಒಂದು ಅನುದಾನ ರಹಿತ ಶಾಲೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರ ವೇತನಕ್ಕೂ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂತ ಶಿಕ್ಷಕರಿಗೂ ವೇತನದ ವ್ಯತ್ಯಾಸ ಯಾವ ರೀತಿ ಇದೆ ಅಂತ ಗೊತ್ತಿದೆ. ಆದರೆ ಅವರು ವೇತನವನ್ನ ಒಂದು ಯೋಚನೆ ಇಟ್ಟುಕೊಂಡು ಕೆಲಸ ಮಾಡಿದ್ದಲ್ಲ, ಈ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಅವರು ಯೋಚನೆ ಮಾಡಿದ್ದಾರೆ. ಆದ್ರಿಂದ ನೀವೆಲ್ಲರೂ ಕೂಡ ಆ ಮಾತೃಭೋಜನದಲ್ಲಿ ಯಾವ ರೀತಿ ನೀವು ಮನಸ್ಸನ್ನ ನೆನೆಸಿಕೊಂಡು ಆ ಶಿಕ್ಷಕರಿಗಿರ್ಬೋದು, ತಂದೆ ತಾಯಿಗಿರ್ಬೋದು ಗೌರವ ಕೊಟ್ಟಿದ್ದೀರಿ, ಅದನ್ನು ನಿತ್ಯ ನಿರಂತರ ಮುಂದುವರಿಸಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ವಿನಂತಿಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಅಧ್ಯಕ್ಷರು, ಸಂಚಾಲಕರು ಹಾಗೂ ನಿರ್ದೇಶಕರು, ಮುಖ್ಯೋಪಾಧ್ಯಾಯರು, ಇಲ್ಲಿರುವಂತಹ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರೇ, ಹಾಗೆ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಅವರ ಪೋಷಕರು, ಮೊದಲನೆಯದಾಗಿ PTA ತಂಡದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ 100% ಫಲಿತಾಂಶ ಬಂದದಕ್ಕಾಗಿ ಮೊದಲನೇದಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಎರಡನೇದಾಗಿ ಉತ್ತಮ ಅಂಕ ಪಡೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಅಭಿನಂದನೆಗಳು. ಹಾಗೆ ನಿಮ್ಮ ಪೋಷಕರ ಹಾಗೂ ಶಿಕ್ಷಕರು ಇಟ್ಟಿದ್ದಂತಹ ಭರವಸೆಯನ್ನು ನೀವು ನಿನ್ನೆಯ ದಿನ ಕನಸನ್ನು ನನಸಾಗಿಸಿದ್ದೀರಿ. ಇದೇ ರೀತಿ ಮುಂದಿನ ಹಂತದಲ್ಲೂ, ಈಗ ಫಸ್ಟ್ ಸ್ಟೇಜ್ 10th, ಇನ್ನಿರುವಂಥದ್ದು PUC ಹಾಗೂ ಹೈಯರ್ ಎಜುಕೇಷನ್. ಯಾಕೆಂತ ಹೇಳಿದರೆ ನಾನೊಂದು ಟೀಚಿಂಗ್ ಫೀಲ್ಡಲ್ಲಿ ಇರುವುದರಿಂದ ಹೇಳ್ತಾ ಇದ್ದೇನೆ, ಇದೊಂದು ಬೇಸಿಕ್ ಸ್ಟೆಪ್ ಮಾತ್ರ. ಇನ್ನು PUC ಅಲ್ಲಿಯ ಟೀಚಿಂಗ್ ಮೆಥಡಾಲಜಿಯೇ ಚೇಂಜ್ ಆಗಲಿಕ್ಕಿದೆ. ನೀವು ಅಲ್ಲಿ ಹೋಗಿ ಜಾಯಿನ್ ಆಗಿ 1 ವಾರ ಆಗುವಾಗ ನಿಮಗೆ ಒಮ್ಮೆ ಎಲ್ಲ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿರುವಂಥದ್ದು ಒಂದು ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಮಾತ್ರ. ಅಲ್ಲಿ ಹಾಗೆ ಅಲ್ಲ, ಅನೇಕ ಆಥರ್ನ ಅನೇಕ ಟೆಕ್ಸ್ಟ್ ಬುಕ್ಗಳಿರ್ತದೆ. ಯಾವ ಟೆಕ್ಸ್ಟ್ ಬುಕ್ಕಿಂದ ನಿಮಗೆ ಪ್ರಾಬ್ಲಮ್ಸ್ ಅಥವಾ ಕ್ವಶನ್ಸ್ ಬರ್ತದೆ ಅಂತೇಳಿ ಗೊತ್ತಿರೋದಿಲ್ಲ. ಸೊ ನಿಮ್ಮ ಯಾವುದೇ ಒಂದು ಕಲಿಕಾ ಮಟ್ಟ ಇನ್ನೂ ಉನ್ನತ ಮಟ್ಟಕ್ಕೆ ಏರಬೇಕಾಗ್ತದೆ. ಈ PUC ಸ್ಟೇಜಲ್ಲಿ ಮುಂದಿನ ಹಂತದಲ್ಲಿ ಡೈವರ್ಷನ್ಗಳಾಗುವುದು. ಈಗ ತುಂಬ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೇವೆ. ಯಾಕೆಂತ ಹೇಳಿದರೆ ನಾನು 20 ವರ್ಷದಿಂದ ಟೀಚಿಂಗ್ ಫೀಲ್ಡಲ್ಲಿ ಇರುವುದರಿಂದ SLCಯಲ್ಲಿ ಒಳ್ಳೆ ಮಾರ್ಕ್ ಇರ್ತಾರೆ, PUC ಆಗುವಾಗ ಅವರ ಮಾರ್ಕ್ ಡಿಪ್ ಆಗ್ತದೆ. ಕೆಲವರದ್ದು PUC SLCಯಲ್ಲಿ ಕಮ್ಮಿ ಇರ್ತದೆ. ನನ್ನದೇ ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ, 55% PUCಯಲ್ಲಿದ್ದವ ಯೂನಿವರ್ಸಿಟಿ ಟಾಪ್ 2nd ಮತ್ತು 3rd ರ್ಯಾಂಕ್ ಆಗಿ ಈಗ ಪುತ್ತೂರಲ್ಲಿ AEE ಆಗಿದ್ದಾರೆ. 2nd ರ್ಯಾಂಕ್ ಮತ್ತು 3rd ರ್ಯಾಂಕ್, ಒಬ್ಬ ಪುತ್ತೂರಲ್ಲಿ AEE, ಒಬ್ಬ ತುಮಕೂರಲ್ಲಿ AEE, ಜಿಲ್ಲಾ ಪಂಚಾಯತಲ್ಲಿ. ನೀವು ನೋಡ್ಬೋದು ಅವರ PUC ಮಾರ್ಕನ್ನು. ಸೊ ಯಾರು ಸಣ್ಣವರು ಯಾರು ದೊಡ್ಡವರು ಹೇಳಲಿಕ್ಕಾಗೋದು. ನಿಮ್ಮ ಮಾರ್ಕ್ಗಳು ಕಮ್ಮಿ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಸೊ ಆ ಯಾವುದೇ ವಿಷಯಕ್ಕೆ ಮುಂದೆ ಮಾರ್ಕ್ ಕಮ್ಮಿ ಆಗದಾಗಿ ನೀವು ನೋಡಿಕೊಳ್ಬೇಕಾದದ್ದು ವಿದ್ಯಾರ್ಥಿಗಳ ಜವಾಬ್ದಾರಿ, ಇನ್ನು ಪೋಷಕರ ಜವಾಬ್ದಾರಿ ಅಲ್ಲ. ಒಂದು ಹಂತ 16 ವರ್ಷ ಮುಟ್ಟಿ ಆಯಿತು, ನೀವು ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ ಕಾಸ್ಟ್ ಮಾಡಲಿಕ್ಕೆ ನಿಮಗೆ ರೈಟ್ಸ್ ಬರ್ತದೆ. ಭಾರತೀಯ ಪ್ರಧಾನಮಂತ್ರಿಯನ್ನೇ ನೀವು ಆರಿಸ್ಬೋದು. ಸೊ ಹಾಗಿರುವಾಗ ಇನ್ನು ನಿಮ್ಮ ಜವಾಬ್ದಾರಿ ಜಾಸ್ತಿ ಇರ್ತದೆ. ಇನ್ನೂ ನೀವು ಫೋಕಸ್ ಮಾಡಬೇಕಾದದ್ದು ಮುಂದಿನ ಗುರಿ, ನೀವು ಏನು ಆಗಬೇಕು, ಯಾವ ಏರಿಯಾಕ್ಕೆ ಹೋಗಬೇಕು, ಅದನ್ನು ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ ಮುಂದಿನ PUCಯಲ್ಲಿ ಯಾವ ವಿಭಾಗಕ್ಕೆ ಸೇರಬೇಕು, ಉತ್ತಮ ವಿಭಾಗಕ್ಕೆ ಸೇರಿ ನೀವು ಕಂಡಂತಹ ಕನಸು ನನಸಾಗಲಿ ಅಂತೇಳಿ PTA ತಂಡದ ಪರವಾಗಿ ನಾನು ಹಾರೈಸ್ತೇನೆ. ಮತ್ತೊಂದು, ಈಗ ಕರೆಸ್ಪಾಂಡೆಂಟ್ ಹೇಳಿದ ಹಾಗೆ ಎಲ್ಲ ಟೀಚರ್ನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾರನ್ನು ಎಲ್ಲಿ ಪಿಂಚ್ ಮಾಡಬೇಕಾದ್ರೆ ಪಿಂಚ್ ಮಾಡಿದ್ದಾರೆ, ಯಾರಿಗೆ ಎಲ್ಲಿ ಬುದ್ಧಿ ಹೇಳಬೇಕಾ ಬುದ್ಧಿ ಹೇಳಿದ್ದಾರೆ, ಯಾರನ್ನು ಎಲ್ಲಿ ಹುರಿದುಂಬಿಸಬೇಕಾ ಹುರಿದುಂಬಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಶಾಲೆಗೆ ಬರ್ತೀರಿ, ಅಟ್ಲೀಸ್ಟ್ ಟೀಚರ್ನವರಿಗೆ ಕಂಡು ಅವರನ್ನು ಮಾತಾಡಿಸಿ ಹೋಗಿ, ಅದೇ ನೀವು ಕೊಡುವಂತಹ ದೊಡ್ಡ ಬಹುಮಾನ. ಇದು ನನ್ನ ಕಳಕಳಿಯ ವಿನಂತಿ. ಯಾಕೆಂತ ಹೇಳಿದ್ರೆ ನನಗೊಂದು ಆದ ಅನುಭವ, ಸಣ್ಣ ಅನುಭವ ಹೇಳ್ತೇನೆ. ನನ್ನೊಬ್ಬ ವಿದ್ಯಾರ್ಥಿ ಬೆಳ್ತಂಗಡಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, ಇತ್ತೀಚೆಗೆ ಆದದ್ದು 1 ವರ್ಷದಿಂದ. ಬೆಳ್ತಂಗಡಿ ಪೇಟೆಯಲ್ಲಿ ನಾನು ಏನೋ ಕೆಲಸಕ್ಕೆ ಕಾರ್ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೆ. ಒಂದು ಪೊಲೀಸ್ ಜೀಪ್ ಬಂತು, ನಿಂತಿತ್ತು.
ಅದರಿಂದ ಪೊಲೀಸ್ ಬಂದು ನನ್ನ ಹತ್ರ ಬಂದರು. ಮೊದಲ ಕಾಲ ಇಡೀ ರೋಡ್ನ ನಡುವೆ ಫಸ್ಟ್ ಮಾಡಿದ್ದು ಕಾಲಿಗೆ ನಮಸ್ಕಾರ, ಮತ್ತೆ ನೋಡುವಾಗ ನನ್ನ ವಿದ್ಯಾರ್ಥಿ. ಹಾಗಿರುವಾಗ ನಮಗೆ ಆಗುವಂತಹ ಅನುಭವ ಏನು ಅಂತೇಳಿ ನಮಗೆ ಗೊತ್ತು. ಅದೇ ರೀತಿ ಇಲ್ಲಿರುವಂತಹ ಎಲ್ಲ ಈ ಶಿಕ್ಷಕರಿರ್ಬೋದು, ಇನ್ನು ಬರುವ ಶಿಕ್ಷಕರಿರ್ಬೋದು, ಯಾರು ನಿಮ್ಮ ಕೆಟ್ಟದನ್ನು ಬಯಸುವುದಿಲ್ಲ. ಅವರ ಒಂದು ಏನವರು ನಿಮಗೆ ಇಷ್ಟು ದಿನಗಳಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೋ ಅದನ್ನು ನೆನಪಿಸಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಜೀವನ ಉಜ್ವಲವಾಗಿದೆ. ಮೊದಲಾಗಿ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಅವರ ಪೋಷಕರಿಗೆ ಮತ್ತು ಈ ಒಂದು ಫಲಿತಾಂಶಕ್ಕೆ ಕಾರಣಕರ್ತರಾದ ನಮ್ಮ ಶಿಕ್ಷಕ ವೃಂದದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಮಾತಾಡಿ ಆಗಿದೆ. ವಿಚಾರ ಇಷ್ಟೇ, ಏನು ನೀವು ಇಲ್ಲಿ ಗಳಿಸಿದ್ದೀರಾ ನಿಮ್ಮ ಜೀವನದಲ್ಲಿ ಅದನ್ನು ಮುಂದಕ್ಕೆ ಉಳಿಸಿಕೊಂಡು ನಿಮ್ಮ ಭವಿಷ್ಯ ಉತ್ತಮವಾಗಲಿ ಅಂತ ನಾನು ಹಾರೈಸ್ತೇನೆ. ಜೊತೆಗೆ ಒಂದು ಉದಾಹರಣೆ, ನನ್ನ ಮಗ ಕೂಡ ಇದೇ ಬ್ಯಾಚಲ್ಲಿ ಇದ್ದವಳು. ನಾನು ಒಂದು 6 ತಿಂಗಳ ಹಿಂದೆ ಇವಳು ಪಾಸ್ ಆಗ್ತಾಳೆ ಇಲ್ವಾ ಅಂತ ತಿಳ್ಕೊಂಡಿದ್ದೆ. ಸ್ವಲ್ಪ ಹಿಂದೆ ಇದ್ದೆ. ಆ ನಂತರ ಈ ಶಿಕ್ಷಕರ ಪ್ರಯತ್ನದಿಂದಲೇ ಕಾಣಬೇಕು. 87% ತೆಗೆದಿದ್ದಾರೆ. ತುಂಬ ತಡ್ಕೊಳ್ಳಿಕ್ಕಾಗ್ತದೆ. ನಿಮಗೆಲ್ಲರಿಗೂ ನಿಮ್ಮ ಭವಿಷ್ಯ ಉತ್ತಮವಾಗಲಿ ಅಂತ ಅಭಿನಂದಿಸುತ್ತಾ ನಮಗೆ ನೀವು ನೋಡಿರ್ಬೋದು ಇವತ್ತಿನ ದಿನಪತ್ರಿಕೆಗಳು ಫ್ರಂಟ್ ಪೇಜಲ್ಲಿ ನಮ್ಮದು 2 ಮಕ್ಕಳಿದ್ದಾರೆ. 624 ಮಾಡಿದ ಚಿನ್ಮಯಿ ಎಲ್ ಮತ್ತು 623 ಮಾಡಿದ ಮಾನ್ಯ ಇವರು ಇಲ್ಲೇ ಇದ್ದಾರೆ. ಒಂದ್ಸಲ ನಿಂತ್ಕೊಳ್ಳಿ. ನಮಗೆ ಯೋಗ ಭಾಗ್ಯ ಇಲ್ಲ ಅಂತ ಅನ್ಸುತ್ತಿಲ್ಲ. 625 ಆಗ್ತಾ ಇತ್ತು. 624 ಮಾಡಿರ್ತಕ್ಕಂಥ ಪೋಷಕರು ನಮ್ಮ ಆಡಳಿತ ಮಂಡಳಿ ಮಾರ್ಗದರ್ಶಿ ಮಂಡಳಿಯ ಸದಸ್ಯರು ಕೂಡ ಹೌದು. ನಮ್ಮನ್ನು ಉದ್ದೇಶಿಸಿ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಪ್ರೇರೇಪಣೆ ರೀತಿಯ ಮಾರ್ಗದರ್ಶನ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಇಬ್ಬರು ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರೇ, ಸಂಚಾಲಕರೇ ಮತ್ತು ಮುಖ್ಯೋಪಾಧ್ಯಾಯರೇ, ಮುಖ್ಯ ಅತಿಥಿಗಳೇ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ವಿದ್ಯಾರ್ಥಿ ಮಿತ್ರರೇ ಮತ್ತು ಪೋಷಕ ಬಂಧುಗಳೇ, ನಾವು ನನ್ನ ಮಕ್ಕಳನ್ನು ಇಲ್ಲಿ LKGಯಿಂದ ಇಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಾಕಿದ್ದೇನೆ. ಫಸ್ಟಿಗೆ ಅವಳನ್ನು ಸ್ವಲ್ಪ ದಿವಸ ಅಲ್ಲಿ ಶಿಶು ಮಂದಿರದಲ್ಲಿದ್ದು, ಮತ್ತು ನಾವು ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಾಕಿದ್ದೇನೆ. ಒಂದು ಹಾಕುವ ಉದ್ದೇಶ ಏನಿತ್ತು ಅಂತಂದರೆ, ಪುತ್ತೂರಲ್ಲಿ ನಾನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಶಾಲೆಯಲ್ಲಿ ನನ್ನ ಹೈಸ್ಕೂಲನ್ನು ಮಾಡಿದ್ದೇನೆ, ಕಲ್ಲಂಪಾಡಿಯಲ್ಲಿ, ಷಣ್ಮುಖದೇವ ಹೈಸ್ಕೂಲ್ ಕಲ್ಲಂಪಾಡಿ. ಹಾಗೆಯೇ ನನ್ನ ಮಗಳನ್ನು ನಾನು ವಿವೇಕಾನಂದ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಯಾಕೆ ಸೇರಿಸಿದ್ದೆ ಅಂತ ಹೇಳಿದರೆ, ನಮಗೆ ನಮ್ಮ ಭಾರತೀಯತೆ ಅಥವಾ ರಾಷ್ಟ್ರೀಯತೆ ನಮ್ಮ ಕಲಿಕೆಯೊಟ್ಟಿಗೆ ಅದು ಸಹ ಬಹಳ ಮುಖ್ಯ. ಯಾಕಂತ ಹೇಳಿದರೆ, ಮಕ್ಕಳಲ್ಲಿ ನಮ್ಮ ಸಂಸ್ಕಾರ ಬೆಳೆದ್ರೆ, ನಮ್ಮ ಸನಾತನ ಸಂಸ್ಕಾರ ಏನುಂಟು ಅದು ಆ ಬೆಳವಣಿಗೆ ಹಂತದಲ್ಲೇ ಅವರಲ್ಲಿ ಮೂಡಿದ್ರೆ ಅದು ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಅದು ಬಹಳ ಮುಖ್ಯವಾಗಿರ್ತದೆ. ಯಾಕಂತ ಹೇಳಿದರೆ, ನಮ್ಮ ಕಲ್ಚರ್ ವೆಸ್ಟರ್ನ್ ಕಲ್ಚರ್ನಾಗೆಲ್ಲ ನಮ್ಮದು ಭಾರತೀಯತೆ, ರಾಷ್ಟ್ರೀಯತೆ ನಾವು ಏನು ಹೇಳ್ತೇವೆ, ಅದನ್ನು ಇಲ್ಲಿ ವಿವೇಕಾನಂದ ಎಲ್ಲ ಶಾಲೆಗಳಲ್ಲಿ ಅದನ್ನು ಹೇಳಿಕೊಡ್ತಾರೆ. ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆಯೇ ಕಲಿಕೆಯೊಟ್ಟಿಗೆ ಎಲ್ಲ ಸೈನ್ಸ್ ಮಾದರಿ ಇರಲಿ, ಪರೀಕ್ಷೆಗಳಿರಲಿ, ಆಟೋಟ ಇರಲಿ, ಎಲ್ಲದಕ್ಕೂ ಅವರು ಬಹಳ ಪ್ರೋತ್ಸಾಹ ಕೊಡ್ತಾರೆ. ಹಾಗೆ ಈ ಮಗು ಇರಲಿ 600+ ಇರಲಿ, ಯಾರೇ ಮಕ್ಕಳಿರಲಿ ಅಥವಾ ಎಷ್ಟೇ ಮಾರ್ಕ್ ತೆಗೆದಿರಲಿ, ಅವರು ಅಷ್ಟು ಮಾರ್ಕ್ ತೆಗಿಲಿಕ್ಕೆ ಪೇರೆಂಟ್ಸ್ ಅಥವಾ ಅವರು ಎಷ್ಟು ಮುಖ್ಯವ, ಹಾಗೆ ಅವರು ಪೇರೆಂಟ್ಸ್ ಹೇಳೋದಕ್ಕಿಂತ ಜಾಸ್ತಿ ಶಾಲೆಯಲ್ಲಿ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಜಾಸ್ತಿ ಕೇಳ್ತಾರೆ. ಹಾಗೆ ಇಲ್ಲಿ ಈ ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕ ವೃಂದದವರಿಗೂ ವಂದಿಸುತ್ತಾ, ಹಾಗೂ ಈ ಶಿಕ್ಷಕ ವೃಂದದವರು ಮತ್ತು ಆಡಳಿತ ಮಂಡಳಿಯವರು ಹೇಗೆ ಈ ಮಕ್ಕಳನ್ನು, ಪೋಷಕರನ್ನು ಈ ಶಾಲೆಯಲ್ಲಿ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ, ಅದು ಮಾದರಿ ಆಕ್ಚುಲಿ. ಹಾಗೆ ಇನ್ನು ಮುಂದುವರಿಲಿ ಅಂತ ಹೇಳುತ್ತಾ ನಾನು ಎಲ್ಲರಿಗೂ ವಂದಿಸಿದೆ. ಜೈ ಹಿಂದ್. 2ನೇ ಸ್ಥಾನವನ್ನು ನಮ್ಮಲ್ಲಿ ಪಡೆದವಳು, ರಾಜ್ಯದಲ್ಲಿ 1ನೇ ಸ್ಥಾನವನ್ನು ಪಡ್ಕೊಂಡವಳು ಮಾನ್ಯ ಪಿ.
ಇದ್ದಾರೆ. ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ವಿದ್ಯಾಭ್ಯಾಸದಲ್ಲಿ ಆರ್ಥಿಕ ಇಷ್ಟ ಈಗ ನಾವು ಸುಮಾರು ತಗೊಂಡಿದ್ದೀವಿ. ನಾವು ಆರನೇ ಶಾಲೆಗೆ ಹಾಕಿದ್ದೀವಿ ಆದರೆ ಮತ್ತೆ ಯಾರು ಹೇಳಿದ್ರು ಸಂಸ್ಕೃತಿಗೋಸ್ಕರ ಈಗ ಅದೇ ಹಾಕಿದ್ವಿ ನಾವು. ಮತ್ತು LKG UKG ಅಂತ ನಮಗೆ ಹಾಕಿಲ್ಲ ಅವರು ನಮ್ಮಲ್ಲಿ ಹಾಕಿ ಆಯಿತು ಅಲ್ಲಿ ಹೋದ್ರು ಮತ್ತು ಒಂದನೇ ಕ್ಲಾಸ್ಗೆ ಆವಾಗಲೇ ನಮಗೆ ಇವರು ಸ್ವಲ್ಪ ಕಡಿಮೆ ಮತ್ತು ಎಲ್ಲರೂ ಹೇಳುವಾಗ ಅದೇ ಉಳಿದು ನಮ್ಮ ಸಂಸ್ಕೃತಿ ಬಗ್ಗೆ ಮತ್ತೆ ಇಲ್ಲೇ ಹಾಕಿ ನಾವು ಇಲ್ಲೇ ಹಾಕ್ತೇವೆ. ನಮಗೆ ಸರಿಯಾದ ಪ್ರತಿಫಲ ಕೊಟ್ಟಿದೆ. ನಮ್ಮ ಶಾಲೆಯ 1987ರಲ್ಲಿ ಆರಂಭ ಆಗಿದೆ. ಆಗಿನ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ ಪ್ರಸ್ತುತ ನಮ್ಮ ಫಾರ್ಮಾ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಈಗ 621ರ ಮಗುವನ್ನು ನಮ್ಗೆ ಕೊಟ್ಟಿದ್ದಾರೆ ಡಾಕ್ಟರ್ ಗುರುರಾಜ್ ಅವರು. ಅವರೊಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಆಸೀನರಾದಂತಹ ಅಧ್ಯಕ್ಷರೇ, ಸಂಚಾಲಕರೇ, ಮುಖ್ಯೋಪಾಧ್ಯಾಯರೇ, PTA ಸಮಿತಿ ಅಧ್ಯಕ್ಷರೇ, ಮತ್ತು ನನ್ನ ನಿಮ್ಮ ಎಲ್ಲ ನೆಚ್ಚಿನ ಗುರುಗಳೇ, ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ಮತ್ತು ಇಲ್ಲಿ ಸೇರಿದ ಎಲ್ಲರಿಗೂ ಸಹ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಒಂದೇ ಶಬ್ದ, ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತೇಳಿ. ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇದ್ದು ಗ್ರೂಪ್ ಇದೆ. ಗ್ರೂಪಲ್ಲಿ ಇವತ್ತು ಅದೇ ಚರ್ಚೆ ಆಗ್ತಾ ಇತ್ತು. ನಾನು ಜಸ್ಟ್ ಹಾಕಿದೆ, ನಮ್ಮ ಫಸ್ಟ್ ಬ್ಯಾಚಲ್ಲಿ ಚೈತ್ರ SY ಅಂತೇಳಿ ಅವಳಿದ್ರು. ಹೌದು ಹೌದು, ಅವಳು ಕಂಗ್ರಾಟ್ಸ್ ಗುರು ಅಂತೇಳಿ ಹಾಕುವಾಗ ನಾನು ಹೇಳಿದೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತೇಳಿ. ಹಾಗೆ ಅದೇ ದಿವಸ ನನಗೆ ಮತ್ತೆ ನೆನಪಾಗ್ತಾ ಇದೆ, ನಿಲ್ಲಿಗೂ ಸಹ ಒಂದು ಥರ ಆಗ್ತಾ ಇದೆ ನನಗೆ ಎಲ್ಲರಿಗೂ. ಯಾಕಂತಂದರೆ ಪ್ರಶಾಂತ್ ಸರ್ ಇಲ್ಲೇ ಇದ್ದಾರೆ, ನಾನು ಮತ್ತೆ ಅದೇ ನೋಡ್ತಾ ಇದ್ದೆ ನನ್ನ ಟೀಚರ್ಸ್ ಯಾರಿದ್ದಾರೆ ಇಲ್ಲಿ ಅಂತೇಳಿ ನೋಡ್ತಾ ಇದ್ದೆ. ರಾಧಾಕೃಷ್ಣ ಸರ್ ಇದ್ದಾರಾ ಅಂತ ಕೇಳಿದೆ, ಪುಷ್ಪಲತಾ ಮೇಡಮ್ ಮಿಸ್ ಇದ್ದಾರಾ ಅಂತ ಕೇಳಿದೆ, ಅವರನ್ನೆಲ್ಲ ಕಾಣಲಿಲ್ಲ. ಹಾಗೆ ಬಂದ ಕೂಡಲೇ ನಾನು ಫಸ್ಟ್ ಮಾಡಿದ ಕೆಲಸದೇ ಸರ್ ಹೇಳಿದರು. ನಾನು ಹೇಳಿದೆ ಒಮ್ಮೆ ಟೀಚರ್ಸ್ ಹತ್ರ ಮಾತಾಡಿಕೊಂಡು ಬರ್ತೇನೆ ಅಂತ ಹೇಳಿ. ಪ್ರತಿ ವರ್ಷ ಏನು ಶಾಲಾ ವಾರ್ಷಿಕೋತ್ಸವಕ್ಕೆ ಬಂದಾಗ ನಾವು ಎಲ್ಲ ಟೀಚರ್ಸನ್ನು ಮಾತಾಡಿ ಹೋಗ್ತಾ ಇದ್ವಿ. ಆಗ ಏನು ಸಪೋರ್ಟ್ ಕೊಡ್ತಾ ಇದ್ರು ಅದೇ ರೀತಿಯ ಸಪೋರ್ಟ್ ಈಗ ಕೂಡ ನಾವು ನೋಡ್ತಾ ಇದ್ದೇವೆ. ಸುಮಾರು ಅಂಶಗಳು ಇಲ್ಲಿ ಈಗ ಉಲ್ಲೇಖ ಆಗಿದೆ. ಭಾರತೀಯತೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಕಲಿಕಾ ವಿಧಾನಗಳಿರ್ಬೋದು. ನಾನು ಯಾವತ್ತೂ ಅದನ್ನು ಹೇಳ್ತಾ ಇರ್ತೇನೆ. ನಾನು ಕೂಡ ಶಿಕ್ಷಕ ವೃತ್ತಿಯಲ್ಲಿ ಇರೋವನೇ. ಮಕ್ಕಳಿಗೆ ಯಾವತ್ತೂ ಹೇಳ್ತಾ ಇರ್ತೇನೆ ಏನಂತಂದರೆ, ಈಗ 2+2=4 ಅಂತ ಹೇಳಿಕೊಡೋದು ಕಷ್ಟ ಅಂತ. ಈಗ ಹೈಯರ್ ಎಜುಕೇಷನಲ್ಲಿ ನಾವು ಮಾಡರ್ನ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಹೇಳ್ಬೋದು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ಬೋದು, ಯೂಟ್ಯೂಬ್ ವಿಡಿಯೋಗಳನ್ನು ಶೇರ್ ಮಾಡ್ಬೋದು, ಎಲ್ಲವೂ ಮಾಡ್ಬೋದು. ಮಾಡರ್ನ್ ಟೀಚಿಂಗ್ ಏಡ್ಸ್ಗಳಿದೆ. ಆದರೆ ಈ ಪ್ರೈಮರಿ ಸ್ಕೂಲಲ್ಲಿ ಯಾರು ಈ LKG ಇಂದ ಯಾರು ಹೇಳಿಕೊಡ್ತಾ ಇದ್ದಾರಲ್ಲ, LKG ಇರ್ಬೋದು, UKG ಇರ್ಬೋದು, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ತನಕ ಹೇಳಿಕೊಡುವಂಥದ್ದು ಖಂಡಿತವಾಗಿಯೂ ಅದು ಸುಲಭದ ವಿಷಯ ಅಲ್ಲವೇ ಅಲ್ಲ. ಯಾಕೆಂದರೆ ಪಾಠ ಮಾಡಿ ಗೊತ್ತಿರೋರಿಗೆ ಅದರ ಅನುಭವ ಇರ್ತದೆ. ವಿದ್ಯಾರ್ಥಿಗಳನ್ನು ಒಂದೇ ರೀತಿ ನೋಡುವಂಥದ್ದು, ಸಮದೃಷ್ಟಿಯಲ್ಲಿ ನೋಡುವಂಥದ್ದು ಸರ್ ಆಗ ಪ್ರಸ್ತಾಪ ಮಾಡಿದರು. ಮಾರ್ಕ್ ತೆಗೆಯುವುದು ಅದುವೇ ಒಂದು ದೊಡ್ಡ ಹೋಲಿಕೆಯ ವಿಧಾನ ಅಲ್ಲ. ಯಾಕೆಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿ ಅವರು ಒಳ್ಳೆ ಮನುಷ್ಯರಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್. ಅವರು ನಾಳೆ ನಮ್ಮ ದೇಶಕ್ಕೆ ಉಪಯೋಗ ಆಗುವಂತಹ ಪ್ರಜೆಗಳಾಗಿರುವಂಥದ್ದು ಇಂಪಾರ್ಟೆಂಟ್. ಹಾಗೆ ಈ ಶಾಲೆ ವಿವೇಕಾನಂದ ಸಂಸ್ಥೆ, ಈ ಶಾಲೆ ಅಂತಲ್ಲ ಒಟ್ಟು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಎಲ್ಲ ಸಂಸ್ಥೆಗಳು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಈ ಸಂಸ್ಥೆಯ ಅಂಗವಾಗಿರಲಿಕ್ಕೆ ತುಂಬ ಹೆಮ್ಮೆ ಅಂತ ಅನಿಸ್ತದೆ, ತುಂಬ ಭಾಗ್ಯ ಅಂತ ಅನಿಸ್ತದೆ. ಹಾಗೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ಲ ಶಿಕ್ಷಕರು, ಶಿಕ್ಷಕೇತರರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಲ್ಲಿ ಯಾರ್ಯಾರು ಇವತ್ತು ಅಚೀವ್ ಮಾಡಿದ್ದೀವಿ ಅವರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ನನ್ನ ನೆನಪು ನನ್ನ ಆ ಡೇಸ್ಗೆ ಹೋಗ್ತಾ ಇದೆ. ನಾನು ಕೂಡ ಇದೇ ಯೂನಿಫಾರ್ಮ್ ಬಣ್ಣ ಇದೇ ಇತ್ತು, ಇದೇ ಶರ್ಟ್, ಇದೇ ಕಲರ್ ಇತ್ತು ಪ್ಯಾಂಟ್ ಶರ್ಟ್. ನಾನು ಬರ್ತಾ ಇದ್ದೆ. ಆಗ ಶಾಲೆ ಮಾತ್ರ ಈಗಿನ ಲಾ ಕಾಲೇಜ್ ಇರೋದಿತ್ತು, ಇಲ್ಲಿ ಇರಲಿಲ್ಲ, ತಿಂಗಳದಲ್ಲಿ ಇರಲಿಲ್ಲ. ಅಲ್ಲಿದ್ವಿ. ಸುಮಾರು ಒಂದು 3-4 ಜನ ಹತ್ರ ನಮ್ಮ ಬ್ಯಾಚ್ಮೇಟ್ಸ್ ಹತ್ರ ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ. ಮತ್ತೊಮ್ಮೆ ನೆನಪುಗಳನ್ನು ಮರೆಗಳಿಸಿತು. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನಮ್ಮ ಶಾಲೆಗೆ ಮತ್ತು ಇಡೀ ಪುತ್ತೂರಿನ ಶೈಕ್ಷಣಿಕ ವ್ಯವಸ್ಥೆಗೆ ಹಾಗೆ ಜಿಲ್ಲೆಯ ಶೈಕ್ಷಣಿಕ ವ್ಯವಸ್ಥೆಗೆ ಹೆಸರು ತಂದಿರತಕ್ಕಂಥ ಒಂದಷ್ಟು ಮಕ್ಕಳನ್ನು ಗುರುತಿಸುವ ಪ್ರಯತ್ನವನ್ನು ಸನ್ಮಾನ
ಜೋಡಿಸಿಕೊಂಡಿದ್ದೇವೆ. ಇದರಲ್ಲಿ ಪ್ರಥಮತಃ 624 ಅಂಕಗಳನ್ನು ಸೋಷಿಯಲಲ್ಲಿ 1 ಅಂಕ ಕಳ್ಕೊಂಡಿದ್ದಾರೆ. ಎಲ್ಲ ತಗೊಂಡಿದೆ, ನಿರೀಕ್ಷೆ ಮಾಡದ್ದು ಕಾಣುತ್ತೆ. ಇರಲಿ, ಚಿನ್ಮಯ್ ಎಲ್ ಅವಳನ್ನು ನಮ್ಮ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು.
ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.